ಜೋಡುಪಾಲ ಪ್ರಕೃತಿ ದುರಂತದಲ್ಲಿ ಇಡೀ ಕುಟುಂಬವನ್ನ ಕಳೆದುಕೊಂಡ ಬಸಪ್ಪ ಅವರ ಕುಟುಂಬದಲ್ಲಿ ಬದುಕುಳಿತಿದ್ದು ಅವರ ಪುತ್ರ ಮೋಹಿತ್ ಮಾತ್ರ. ನಮ್ಮ ಊರಿನಲ್ಲಿ ದೂರವಾಣಿ ಸಂಪರ್ಕ ಇದ್ದಿದ್ರೆ ನನ್ನ ಇಡೀ ಕುಟುಂಬ ಬದುಕುಳಿತಿತ್ತು. ಈಗ ನಾನು ಒಂಟಿ ಆಗುತ್ತಿರಲಿಲ್ಲ ಎಂದು ತನ್ನ ಅಳಲು ತೋಡಿಕೊಂಡವರ ರೀತಿ ಇದು. ಜೋಡುಪಾಲ ಪ್ರಕೃತಿ ದುರಂತಕ್ಕೆ ನಿರ್ನಾಮವಾದ ಬಸಪ್ಪ ಕುಟುಂಬ ಮೂಲತಃ ಕೊಡಗಿನ ಬೆಟ್ಟತೂರಿನವರು. ಈ ಕುಟುಂಬ ಜೋಡುಪಾಲಕ್ಕೆ ಬಂದು 32 ವರ್ಷವಾಯಿತು. ಬಸಪ್ಪ ಅವರ ಅಣ್ಣ ರವಿ, ತಮ್ಮ ಉಮೇಶ್, ಬಸಪ್ಪ ಹೀಗೆ 3 ಕುಟುಂಬಗಳು ಜೋಡುಪಾಲದಲ್ಲಿ ಮನೆ ಕಟ್ಟಿಕೊಂಡು ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಿದ್ರು. ಈ 3 ಕುಟುಂಬಕ್ಕೂ ಬಸಪ್ಪ ಅವರೇ ಆಧಾರ ಸ್ತಂಭವಾಗಿದ್ರು. ಬಸಪ್ಪ ಅವರ ಅಣ್ಣ ಸಂಪಾಜಿ ಪಶುಸಂಗೋಪನೆ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ರವಿ ಅನಾರೋಗ್ಯದಿಂದ 1 ತಿಂಗಳ ಹಿಂದೆ ನಿಧನರಾದ್ರು. ಈ ದುಃಖದಲ್ಲಿದ್ದ ಕುಟುಂಬ ಆಷಾಢ ಮಾಸವಾದ್ದರಿಂದ ಅವರ ಸದ್ಗತಿ ಕಾರ್ಯಗಳನ್ನು ಮಾಡದೆ ಆಷಾಢ ಕಳೆದ ಬಳಿಕವೇ ಕಾರ್ಯಕ್ರಮ ಮಾಡುವುದೆಂದು ನಿರ್ಧರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದುರಂತದ ಮೊದಲನೆಯ ದಿನ ರಾತ್ರಿ ಬಸಪ್ಪ ಸೇರಿದಂತೆ ಉಮೇಶ್ ಅವರ ಮನೆಯವರು ಅಣ್ಣ ರವಿ ಅವರ ಮನೆಯಲ್ಲಿ ತಂಗಿದ್ರು. ರಾತ್ರಿ ಇಡೀ ಗಾಳಿ ಮಳೆ ಜೋರಾಗಿ ಬರುತ್ತಿತ್ತು. ರಾತ್ರಿ 3 ಗಂಟೆಯ ವೇಳೆಗೆ ಇಡೀ ಕುಟುಂಬ ಎದ್ದು ನೋಡಿದಾಗ ಮಣ್ಣು ಮಿಶ್ರಿತ ನೀರು ಹರಿಯುತ್ತಿತ್ತು. ಆದರೆ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಇಡೀ ಕುಟುಂಬ ನಿದ್ರೆಗೆ ಜಾರಿತು. ಬೆಳಕಿನ ವೇಳೆ ಬಸಪ್ಪ ಕುಟುಂಬದ ಸದಸ್ಯರು ಸರಿಸುಮಾರು 6:30 ವೇಳೆಗೆ ತಮ್ಮ ಮನೆಗೆ ತೆರಳಿದ್ರು. ಸುಮಾರು 8:30 ಹೊತ್ತಿಗೆ ವಿಮಾನ ಹಾರುವ ಶಬ್ದ ಮತ್ತು ಸ್ಫೋಟವಾದಂತೆ ಗೋಚರಿಸಿತು. ನೋಡುತ್ತಿದ್ದಂತೆ ನೀರಿನ ಪ್ರವಾಹದೊಂದಿಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಬುಡ ಸಮೇತ ಮರಗಳು ತಳ್ಳುತ್ತಾ ಬರತೊಡಗಿತು. ಈ ಬಗ್ಗೆ ಎಚ್ಚೆತ್ತ ರವಿ ಹಾಗೂ ಉಮೇಶ್ ಅವರ ಕುಟುಂಬ ಓಡತೊಡಗಿದ್ರು. ಆದರೆ ಬಸಪ್ಪ ಇಡೀ ಕುಟುಂಬ ಮನೆಯ ಬಾಗಿಲು ಹಾಕಿಕೊಂಡಿದ್ದು ಮಳೆ ಗಾಳಿಯ ಶಬ್ದಕ್ಕೆ ಪ್ರವಾಹದ ಶಬ್ದ ಕೇಳದೆ ಮನೆಯೊಳಗೆ ಇದ್ರು. ಉಳಿದ ಕುಟುಂಬದ ಸದಸ್ಯರು ರಸ್ತೆಯಲ್ಲೇ ಓಡತೊಡಗಿದ್ರು. ಈ ವೇಳೆ ರವಿಯವರ ಪತ್ನಿ ಪೂವಿ ಅವರ ಮೇಲೆ ಅಡಿಕೆ ಮರಗಳು ಬೀಳತೊಡಗಿದ್ರು. ಮಗಳು ರೇವತಿ ಮತ್ತು ಮನೆಯ ಹತ್ತಿರದ ನಾಗೇಶ್ ಕೈ ಹಿಡಿದುಕೊಂಡು ಗುಡ್ಡ ಹತ್ತಿಸಿದ್ರು. ಈ ಸಂದರ್ಭದಲ್ಲಿ ಕಣ್ಣೆದುರೇ ಬಸಪ್ಪ ಮತ್ತು ಮನೆಯವರು ನೀರಿನಲ್ಲಿ ಕೊಚ್ಚಿ ಹೋದ್ರು. ಅಪಾಯ ಅರಿತು ಉಟ್ಟ ಬಟ್ಟೆಯಲ್ಲೇ ನಾವು ಓಡಿ ಹೋದ ಪರಿಣಾಮ ಜೀವ ಉಳಿಸಿಕೊಂಡೆವು ಎಂದು ಬಸಪ್ಪ ಅವರ ಅಣ್ಣ ರವಿಯವರ ಪುತ್ರಿ ಘಟನೆಯ ಪ್ರತ್ಯಕ್ಷದರ್ಶಿ ರೇವತಿಯವರ ಮಾತು. ಹಾಗೆ ಮತ್ತೆ ಓಡಿದ್ರು ನಮ್ಮ ಜೊತೆ ಇದ್ದವರೆಲ್ಲ ಹೋಗಿ ನೋಡಿ ಹೇಗಾದ್ರೂ ರಕ್ಷಣೆ ಮಾಡುವ ಅಂತೇಳಿ. ಅಷ್ಟೊತ್ತಿಗಾಗಲೇ 2ನೇ ಸತಿ ಬಂತು. 2ನೇ ಸತಿ ಬರುವಾಗ ಅವರ ಮನೆ ಸಮೇತ ಇದು ಮಾಡ್ಕೊಂಡು ಹೋಗಿದೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಅವರ ಮನೆಯನ್ನೇ ಹೊತ್ಕೊಂಡು ಹೋಗಿದೆ. ಚಿಕ್ಕಪ್ಪಂದು ಅದೇ ಬಾಡಿ ಇದಾಗಿ ಅಲ್ಲಿ ನಮಗೆ ಜೋಡುಪಾಲ ಹತ್ರ ಅವರ ಮನೆಗೆ ಒಂದು 10 ನಿಮಿಷ ದಾರಿ ಇರ್ಬೋದು, ಅಲ್ಲಿವರೆಗೆ ಹೋಗಿ ತಲುಪಿದೆ ಅವರ ದೇಹ. ಒಟ್ಟು ಇಡೀ ಮನೆ ಇದಾಗಿ ಅವರ ಮನೆಯಲ್ಲಿ ನಂದು ಚಿಕ್ಕಪ್ಪ ಬಸಪ್ಪ ಅಂತ, ಮತ್ತು ಅವ್ರದ್ದು ಮಗಳು ಮೋನಿಶಾ, ಅವರ ಮಿಸ್ಸಸ್ ಗೌರಮ್ಮ, ಆಮೇಲೆ ಅವರ ಮನೆಯಲ್ಲಿ ಇದ್ದಿದ್ದು ಒಬ್ಬರು ಅವರ ರಿಲೇಷನ್ ಮಗಳು ಮಂಜುಳಾ ಅಂತ. ಇಷ್ಟು 4 ಜನ ಕೊಚ್ಕೊಂಡು ಹೋಗಿದ್ದಾರೆ. ನನ್ನ ಇಡೀ ಕುಟುಂಬ ಇಲ್ಲದಂತೆಯಾಗಲು ಜೋಡುಪಾಲ ಪ್ರದೇಶಕ್ಕೆ ದೂರವಾಣಿ ಸಂಪರ್ಕವೇ ಇಲ್ಲದಿರುವುದು. ದೂರವಾಣಿ ಸಂಪರ್ಕ ಇರುತ್ತಿದ್ರೆ ನನ್ನ ಹೊತ್ತು ಸಲುಹಿದ ತಂದೆ ತಾಯಿ ಒಡ ಹುಟ್ಟಿದ ಅಕ್ಕ ಉಳಿಯುತ್ತಿದ್ರು. ಇನ್ನಾದರೂ ಸರ್ಕಾರ ಗಮನ ಹರಿಸಿ ಈ ಭಾಗದಲ್ಲಿ ಮೊಬೈಲ್ ಟವರ್ ನಿರ್ಮಿಸಲೆ. ಇದರಿಂದ ಇನ್ನು ಉಳಿದ ಜನರಿಗೆ, ಮುಂದೆ ಬದುಕಿ ಬಾಳುವ ಜನರಿಗೆ ಪ್ರಯೋಜನವಾಗಲಿ ಎಂದು ಬದುಕುಳಿದ ಬಸಪ್ಪ ಪುತ್ರ ಮೋಹಿತ್ ಅಳಲು ತೋಡಿಕೊಂಡ್ರು. ಕಳ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ನಮ್ಮೂರಲ್ಲಿ ಒಂದು ಸರಿಯಾದ ಒಂದು ನೆಟ್ವರ್ಕ್ ಇಲ್ಲ, ಟವರ್ ಇಲ್ಲ. ತುಂಬ ವರ್ಷದಿಂದ ಅಲ್ಲಿಗೆ ಟವರೇ ಸಿಗೋದಿಲ್ಲ. ಯಾಗೋ ಅಪ್ಪಿತಪ್ಪಿ ಒಮ್ಮೊಮ್ಮೆ ಏರ್ಟೆಲ್ ಸಿಗುತ್ತೆ. ಏರ್ಟೆಲ್ ಬಿಟ್ಟರೆ ಮತ್ತು ಮೊದಲು ವಡಾಫೋನ್ ಸಿಗ್ತಿತ್ತು. ಹಾಗೆ ಒಂದು ನಮ್ಮೂರಲ್ಲಿ ಸಾಧಾರಣ ಒಂದು 5-6 ಸಿಮ್ ಚೇಂಜ್ ಮಾಡಿದ್ದಾರೆ ಎಲ್ಲ. ಕಳೆದ 3-4 ವರ್ಷದಿಂದ ಎಲ್ಲರ ಮನೆಯಲ್ಲಿ ಅಷ್ಟೇ. ನಮ್ಮದು ಮೊದಲು ಐಡಿಯಾ ಇತ್ತು, ಇವಾಗ ಏರ್ಟೆಲ್ ಇದೆ, ವಡಾಫೋನ್ ಇದೆ. ಆ ಥರ ಟವರ್ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಎಷ್ಟು ಅಂತ ಹೇಳಿದರೆ ಯಾರಿಗೂ ಅಷ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ.
ಜೋಡುಪಾಲದ ಜಾಗವನ್ನ ನೆನಪಿಸಿಕೊಳ್ಳುವಾಗಲೇ ಭಯವಾಗ್ತಿದೆ. ಇಡೀ ಕುಟುಂಬ ಜೊತೆಯಲ್ಲಿ ಕೊಚ್ಚಿ ಹೋಗುತ್ತಿದ್ರೆ ಒಳ್ಳೆಯದಿತ್ತು. ಆದರೆ ಬದುಕಿದ್ದೇವೆ. ಇನ್ನು ಮುಂದೆ ಸರ್ಕಾರ ನಮ್ಮ ಸಂಕಷ್ಟವನ್ನ ನೋಡಿ ಯೋಗ್ಯವಾದ ಸ್ಥಳವನ್ನ ಕೊಟ್ಟು ಮನೆ ನಿರ್ಮಿಸಿಕೊಡುವಲ್ಲಿ ಸಹಕರಿಸಲಿ ಎಂದು ಬಸಪ್ಪ ಅವರ ಅಣ್ಣನ ಪತ್ನಿ ಪೂವಿ ಹೇಳಲು. ಒಟ್ಟಿನಲ್ಲಿ ಕೊಡಗಿನಲ್ಲಿ ಉಂಟಾದ ಜಲ ಪ್ರಳಯದಿಂದ ತತ್ತರಿಸಿದ ಕುಟುಂಬಗಳು ನೆಲೆ ಇಲ್ಲದ ಸ್ಥಿತಿಯಲ್ಲಿ ಬದುಕುವಂತಾಗಿದೆ. ಮನೆ ಮಠಗಳನ್ನು ಕಳೆದು ಗಂಜಿ ಕೇಂದ್ರಗಳಲ್ಲಿ ದಿನ ದೂಡುತ್ತಿರುವ ಜನತೆಗೆ ಮುಂದೇನು ಎಂಬ ಭಯ ಕಾಡುತ್ತಿರುವುದಂತೂ ಸತ್ಯ. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.